ಈ ಪ್ರಾಣಿಯ ಮೂತ್ರದಿಂದ ಸುಗಂಧ ದ್ರವ್ಯ ತಯಾರಾಗುತ್ತದೆ. ಈ ಪ್ರಾಣಿ ಯಾರಾದರ ಮನೆಗೆ ಹೊಕ್ಕರೆ ಅಂತಹವರು ಶೀಘ್ರದಲ್ಲೇ ಶ್ರೀಮಂತರಾಗುತ್ತಾರೆ. ಈ ಪ್ರಾಣಿಯ ಚರ್ಮದಿಂದ ತಯಾರಾಗುತ್ತದೆ ದುಬಾರಿ ವ್ಯಾನಿಟಿ ಬ್ಯಾಗ್ಗಳು. ಈ ಪ್ರಾಣಿಗೆ ಸತ್ತ ಮನುಷ್ಯನ ಮಾಂಸ ಅಂದರೆ ತುಂಬಾನೇ ಇಷ್ಟ. ಆದ್ರೆ ಈ ಪ್ರಾಣಿಗೆ ತಿರುಪತಿಯಲ್ಲಿ ವಿಶೇಷ ಸ್ಥಾನಮಾನ ಇದೆ. ಎಂಥ ವಿಚಿತ್ರ ಪ್ರಾಣಿ ಇರಬಹುದು, ಎಂಥ ವಿಚಿತ್ರ ಸಂತತಿ ಇರಬಹುದು. ನಿಜಕ್ಕೂ ಈ ಪ್ರಾಣಿಗೆ ಅಷ್ಟೊಂದು ಈ ಭೂಮಿಯ ಮೇಲೆ ಡಿಮಾಂಡ್ ಇದೆಯಾ? ಈ ಎಲ್ಲ ಮಹತ್ವದ ಮಾಹಿತಿಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಸುಗಂಧ ಸೂಸುವ ಅಪರೂಪದ ಪ್ರಾಣಿ ಪುನುಗು ಬೆಕ್ಕು. ಈ ಬೆಕ್ಕು ಶ್ರೀನಿವಾಸ ಅಂದರೆ ತಿರುಪತಿ ವೆಂಕಟೇಶ್ವರನಿಗೆ ತುಂಬಾ ಇಷ್ಟವಾದಂತಹ ಪ್ರಾಣಿ. ಈ ಬೆಕ್ಕಿಗೆ ಕಾಫಿ ಹಣ್ಣುಗಳನ್ನ ತಿನ್ನಿಸಿ ಜೀರ್ಣವಾಗದೆ ಹೊರಬರುವ ಬೀಜವನ್ನ ಕುಟ್ಟಿ ಪುಡಿ ಮಾಡಿ ತಯಾರಿಸಿದ ಕಾಫಿಗೆ ವಿದೇಶದಲ್ಲಿ ಭಾರಿ ಡಿಮ್ಯಾಂಡ್ ಇದೆ. ಈ ಕಾಫಿಗೆ ಹೊರದೇಶದಲ್ಲಿ 1 ಲೋಟ ಕಾಫಿಗೆ 1,500 2,000 ರೂಪಾಯಿ ಬೆಲೆ ಇದೆ. ಈ ಕಾಫಿಯನ್ನು ಕುಡಿಯುವುದರಿಂದ ಆರೋಗ್ಯವರ್ಧಕವಾಗಿ ಕೆಲಸ ಮಾಡುತ್ತದೆ. ಈ ಬೆಕ್ಕು ಯಾರಾದರ ಮನೆಗೆ ಹೊಕ್ಕರೆ ಅಂತಹವರು ಮುಂಬರುವ ದಿನಗಳಲ್ಲಿ ಶ್ರೀಮಂತರಾಗುತ್ತಾರೆ ಅಥವಾ ಶೀಘ್ರದಲ್ಲಿ ಅಂತಹ ಮನೆಗಳಲ್ಲಿ ಶುಭ ಕಾರ್ಯಗಳು ನಡೆಯುತ್ತವೆ ಅನ್ನುವ ನಂಬಿಕೆ ಹಲವಾರು ಪಂಗಡಗಳಲ್ಲಿದೆ. ಇದೇ ಕಾರಣ ತಮಿಳುನಾಡು ಹಾಗೂ ಆಂಧ್ರ ಪ್ರದೇಶದ ಹಲವಾರು ಪಂಗಡಗಳಲ್ಲಿ ಇದನ್ನ ಗೃಹ ಪ್ರವೇಶದಂತಹ ಸಂದರ್ಭಗಳಲ್ಲಿ ಆಕಳು ಜೊತೆ ಇದನ್ನು ಕೂಡ ಮನೆಯಲ್ಲಿ ಕರೆದು ಪೂಜೆ ಮಾಡುವ ಸಂಪ್ರದಾಯವಿದೆ. ಇದೇ ಕಾರಣ ಇದನ್ನು ಸಾಕುವವರಿಗೆ ಈಗ ಭಾರಿ ಡಿಮ್ಯಾಂಡ್ ಕೂಡ ಇದೆ. ಪುನುಗು ಬೆಕ್ಕಿನ ತೈಲದಲ್ಲಿ 64 ಪುಷ್ಪಗಳ ದ್ರವ್ಯವಿರುತ್ತದೆ. ಇದರಿಂದ ಈ ತೈಲವನ್ನು ಅರ್ಪಿಸಿದರೆ 64 ಹೂಗಳನ್ನು ಅರ್ಪಿಸಿದ ಪುಣ್ಯ ಬರುತ್ತದೆ ಎಂದು ಶಾಸ್ತ್ರಗಳಲ್ಲೂ ಕೂಡ ಉಲ್ಲೇಖ ಮಾಡಲಾಗಿದೆ. ತಿರುಪತಿಯಲ್ಲಿ ಈ ಸೇವೆಗಾಗಿ ಅಂದಿನ ವಿಜಯನಗರದ ಸಾಮ್ರಾಟ ಶ್ರೀಕೃಷ್ಣ ದೇವರಾಯ 1,000 ಚಿನ್ನದ ವರಗಳನ್ನ ಮುಡುಪಾಗಿಟ್ಟಿದ್ದ ಎಂದು ನಂಬಿಕೆ ಇದೆ. ಅಲಂಕಾರ ಪ್ರಿಯನಾದ ವಿಷ್ಣುವಿನ ಇನ್ನೊಂದು ರೂಪ ವೆಂಕಟೇಶ್ವರ. ತಿರುಪತಿಯ ತಿಮ್ಮಪ್ಪನಿಗೆ ಇದೇ ಕಾರಣ ಹಲವಾರು ಹೂಗಳಿಂದ ಅಲಂಕಾರವನ್ನು ಕೂಡ ಮಾಡಲಾಗುತ್ತದೆ. ವೆಂಕಟೇಶ್ವರನ ಅಲಂಕಾರದಲ್ಲಿ ಪುನುಗು ಬೆಕ್ಕಿನ ತೈಲ ವಿಶೇಷ ಸ್ಥಾನಮಾನವನ್ನು ಕೂಡ ಪಡೆದಿದೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ವಿಷ್ಣುವಿನ ಅಲಂಕಾರವನ್ನು ನೋಡುವುದೇ ಕಣ್ಣಿಗೆ ಹಬ್ಬ. ಅಲಂಕಾರ ಪ್ರಿಯ ವಿಷ್ಣುವಿನ ಇನ್ನೊಂದು ರೂಪ ವೆಂಕಟೇಶ್ವರ. ಸರ್ವಾಲಂಕಾರ ಭೂಷಿತನಾಗಿ ಭಕ್ತರ ಎದುರು ನಿಂತಾಗ ಗೋವಿಂದ ಗೋವಿಂದ ಎಂಬ ನಾಮಸ್ಮರಣೆ ಜನ ಸಾಗರದಲ್ಲಿ ಕೇಳುತ್ತದೆ. ವೆಂಕಟೇಶ್ವರನ ಅಲಂಕಾರದಲ್ಲಿ ಸುಗಂಧ ದ್ರವ್ಯಕ್ಕೆ ಹೆಚ್ಚಿನ ಮಹತ್ವವಿದೆ. ಪುನುಗು ಬೆಕ್ಕು ರಾತ್ರಿ ಇಡೀ ಎಚ್ಚರ ಇರುವ ನಿಶಾಚ ಪ್ರಾಣಿ. ಇದರ ದಯಾದಿ ಸಂಕುಲದ ಮರಬೆಕ್ಕು ಇಡೀ ರಾತ್ರಿ ಹೆಂಡ ಕುಡಿಯುತ್ತದೆ. ಅಂದರೆ ಮರ ಹತ್ತಿ ಮರದಲ್ಲಿ ಸಿಗುವ ದ್ರವ್ಯವನ್ನ ಸೇವಿಸುತ್ತದೆ ಹಾಗೂ ಹಗಲಿಡೀ ನಿದ್ರೆ ಮಾಡುತ್ತದೆ. ಈ 2 ಬೆಕ್ಕುಗಳು ಸದಾ ಕಚ್ಚಾಡುತ್ತಲೇ ಇರುತ್ತವೆ. ಪುನುಗು ಬೆಕ್ಕು ರಾತ್ರಿ ಇಡೀ ಹೊಂಚು ಹಾಕುತ್ತಾ ಬೇಟೆಯಾಡುತ್ತದೆ. ಈ ಬೆಕ್ಕು ನೋಡಲು ಮುಂಗುಸಿಯಂತೆ ಕಾಣುತ್ತದೆ. ದಟ್ಟ ಕಾಡಿನಲ್ಲಿ ಹೆಚ್ಚಾಗಿ ಕಂಡು ಬರುತ್ತಿದ್ದ ಪುನುಗು ಬೆಕ್ಕು ಈಗ ಹವಾಮಾನ ವೈಪರೀತ್ಯದಿಂದ ಅಳಿವಿನಂಚಿಲಿದೆ. ಆದ್ದರಿಂದಲೇ ಅರಣ್ಯ ಇಲಾಖೆ ಈ ಪ್ರಾಣಿಯ ಮೇಲೆ ನಿಗಾ ಇಟ್ಟಿದೆ. ವೆಂಕಟೇಶ್ವರನಿಗೆ ಅಲಂಕಾರ ಮಾಡಲು ಪುನುಗು ಬೆಕ್ಕಿನ ತೈಲವೇ ಬೇಕು. ಪಂಚಕರ್ಪೂರ, ಏಲಕ್ಕಿ, ಲವಂಗಗಳನ್ನು ಸುಗಂಧ ದ್ರವ್ಯವಾಗಿ ಬಳಸಿದರೂ ಪುನುಗು ಬೆಕ್ಕಿನ ತೈಲ ಅತ್ಯಂತ ಮುಖ್ಯವಾಗಿದೆ. ಶುಕ್ರವಾರ ದಿನ ಅಭಿಷೇಕವಾದ ನಂತರ ನಡೆಯುವ ತಿರುವಾಭರಣ ಅಲಂಕಾರಕ್ಕೂ ಮುನ್ನ ಪಂಚಕರ್ಪೂರದಿಂದ ನಾಮಧಾರಣೆ ಅಂದರೆ ಪಂಚಕರ್ಪೂರದಿಂದ 2 ಬಿಳಿ ನಾಮಗಳನ್ನ ಎಳೆದು ಮಧ್ಯೆ ಕಸ್ತೂರಿ ತಿಲಕವನ್ನ ಇಡಲಾಗುತ್ತದೆ. ನಂತರ ಪುನುಗು ಬೆಕ್ಕಿನ ತೈಲವನ್ನು ಹಚ್ಚಲಾಗುತ್ತದೆ. ಇದರಿಂದ ವೆಂಕಟೇಶ್ವರನ ಮುಖ ಫಳಫಳನೆ ಹೊಳೆಯುತ್ತದೆ. ದೇವರ ಮುಂದಿರುವ ದೀಪದ ಕಾಂತಿಗೂ ಪುನುಗು ಬೆಕ್ಕಿನ ತೈಲ ಹಚ್ಚಿದ ನಂತರ ಸ್ವಾಮಿಯ ಮುಖ ನೋಡುವುದೇ ಚಂದ. ತಿರುಮಲದಲ್ಲಿ ಪುನುಗು ಬೆಕ್ಕುಗಳನ್ನ ಸಾಕಲಾಗುತ್ತದೆ. ಪುನುಗು ಬೆಕ್ಕಿನ ತೈಲವನ್ನು ಪ್ರಾಣಿಗೆ ಹಿಂಸೆ ಮಾಡಿ ತೆಗೆಯುವುದಿಲ್ಲ. ಪ್ರಕೃತಿ ಸಹಜವಾಗಿ ಇದನ್ನ ತೆಗೆಯಲಾಗುತ್ತದೆ. ಬಹಳ ಉಷ್ಣತೆ ಇದ್ದಾಗ ಪುನುಗು ಬೆಕ್ಕುಗಳು ಮರಕ್ಕೆ ತನ್ನ ಮೈಗಳನ್ನ ಉಜ್ಜಿಕೊಳ್ಳುತ್ತವೆ. ಆಗ ಒಂದು ರೀತಿಯ ತೈಲದಂತಹ ದ್ರವ್ಯ ಮರಕ್ಕೆ ಅಂಟಿಕೊಳ್ಳುತ್ತದೆ. ಆದ್ದರಿಂದ ಪುನುಗು ಬೆಕ್ಕಿನ ಮುಂದೆ ಗಂಧದ ಮರ ಮತ್ತು ಚಂದನ ಮರದ ತುಂಡುಗಳನ್ನ ಇಡಲಾಗುತ್ತದೆ. ಒಂದು ಸಲಕ್ಕೆ 2 ರಿಂದ 3 ಗ್ರಾಮ ತೈಲ ಸಿಗುತ್ತದೆ. ಈ ತೈಲವನ್ನ ಮರದಿಂದ ಪ್ರತ್ಯೇಕಿಸಿ ಸಂಸ್ಕರಿಸಿ
ವಾರಕ್ಕೊಮ್ಮೆ ನಡೆಯುವ ಅಭಿಷೇಕ ನಂತರ ವೆಂಕಟೇಶ್ವರ ಸ್ವಾಮಿಗೆ ಹಚ್ಚಲಾಗುತ್ತದೆ. ಈ ಪದ್ಧತಿಯು ಸಾವಿರಾರು ವರ್ಷಗಳಿಂದ ತಿರುಪತಿಯಲ್ಲಿ ನಡೆದುಕೊಂಡು ಬಂದಿದೆ ಅಂದರೆ ನಿಜಕ್ಕೂ ಅಚ್ಚರಿ ಪಡುವಂತಹ ವಿಷಯವೇ. ಇದೇ ಕಾರಣ ಪುನುಗು ಬೆಕ್ಕಿನ ಸಾಗಾಣಿಕೆ, ನಿರ್ವಹಣೆ, ತೈಲ ಸಂಗ್ರಹಣೆ ಮುಂತಾದ ಕೆಲಸಗಳನ್ನು ಭಾರತದಲ್ಲಿ ಹಲವಾರು ಜಾಗಗಳಲ್ಲಿ ಮಾಡಲಾಗುತ್ತದೆ. ಪುನುಗು ಬೆಕ್ಕಿನ ತೈಲ ಆಯುರ್ವೇದಿಕ ಗುಣವನ್ನು ಹೊಂದಿದೆ. ಪಿತ್ತ ಶಾಮಕವಾಗಿ ಇದು ಕೆಲಸ ಮಾಡುತ್ತದೆ. ಉಷ್ಣತೆಯನ್ನು ಸಮತೋಲನಗೊಳಿಸುತ್ತದೆ. ತಿರುಪತಿ ತಿಮ್ಮಪ್ಪನ ಗರ್ಭಗುಡಿಗೆ ಕಿಟಕಿಗಳಿಲ್ಲ. ಹೊರಗಿನ ಪಂಚಭೂತಗಳಿಂದ ಶ್ರೀನಿವಾಸನ ಮೂರ್ತಿಗೆ ಯಾವುದೇ ಮಾಲಿನ್ಯ ಬರಬಾರದು ಎಂದು ಈ ನಿಯಮವನ್ನ ಇಲ್ಲಿ ಪಾಲಿಸಲಾಗುತ್ತದೆ. ಇದೇ ಕಾರಣ ಸದಾಕಾಲ ಪೂಜೆ ನಡೆಯುತ್ತದೆ. ಧೂಪ ದೀಪಗಳ ಉಷ್ಣತೆ ಸದಾಕಾಲ ನಡೆಯುತ್ತದೆ. ಸ್ವಾಮಿಗೆ ಉಷ್ಣ ಹೆಚ್ಚಾಗದೇ ಇರಲಿ ಎಂದು ಚಂದನವನ್ನ ಲೇಪಿಸಲಾಗುತ್ತದೆ ಮತ್ತು ಪುನುಗು ಬೆಕ್ಕಿನ ತೈಲವನ್ನು ಕೂಡ ಹಚ್ಚಲಾಗುತ್ತದೆ. ಪುನುಗು ಬೆಕ್ಕಿನ ಮೂತ್ರದಲ್ಲಿದೆ ಸುಗಂಧ ದ್ರವ್ಯ. ಈ ಬೆಕ್ಕಿನ ಜನಾಂಗದ ಗ್ರಂಥಿಯಿಂದ ಅಂದರೆ ಮೂತ್ರದಿಂದ ಘಮಘಮ ಸುಗಂಧ ದ್ರವ್ಯ ಬಿಡುಗಡೆ ಆಗುತ್ತದೆ. ಹಳದಿ ಬಣ್ಣದಿಂದ ಕೂಡಿರುವ ಸುವಾಸನೆಯುಕ್ತ ಮೂತ್ರ ಜೇನುತುಪ್ಪದಂತೆ ಇರುತ್ತದೆ. ಇದನ್ನು ಸುವಾಸನೆ ಅಂದ್ರೆ ಸೆಂಟ್ ದ್ರವ್ಯಗಳಲ್ಲಿ ಪರಿಮಳ ಹೆಚ್ಚಿಸುವ ವಸ್ತುವಾಗಿ ದೇಶ ವಿದೇಶಗಳಲ್ಲಿ ಬಳಸಲಾಗುತ್ತದೆ. ಇದೇ ಕಾರಣ ಇದನ್ನ ಭಾರತದಿಂದ ಹೆಚ್ಚಾಗಿ ರಫ್ತನ್ನು ಕೂಡ ಮಾಡಲಾಗುತ್ತದೆ. ಸುವಾಸನೆಯುಕ್ತ ಮೂತ್ರವನ್ನು ತಾನು ವಾಸಿಸುವ ಪ್ರದೇಶದ ಗಡಿಯನ್ನು ಗುರುತಿಸುವ ಸಲುವಾಗಿ ಈ ಒಂದು ಬೆಕ್ಕು ಉಪಯೋಗಿಸುತ್ತದೆ. ಮಾರುಕಟ್ಟೆಯಲ್ಲಿ ಪುನುಗು ಬೆಕ್ಕಿನ ಮೂತ್ರಕ್ಕೆ ವಿಪರೀತ ಬೇಡಿಕೆ ಇದೆ. ಇದೇ ರೀತಿ ಮೈಮೇಲಿನ ಉಣ್ಣೆಗರಿಗಳಿಂದಲೂ ಪುನುಗು ಬೆಕ್ಕು ಅತ್ಯಂತ ಹೆಸರುವಾಸಿಯಾಗಿದೆ. ಈ ಪುನುಗು ಬೆಕ್ಕಿಗೆ ಸತ್ತ ಮನುಷ್ಯನ ಮಾಂಸ ಅಂದರೆ ತುಂಬಾನೇ ಇಷ್ಟ. ಇದೇ ಕಾರಣ ಇದು ತಾಜಾವಾಗಿ ಸತ್ತ ಮನುಷ್ಯನನ್ನು ಹುಗಿದಂತಹ ಸ್ಮಶಾನಕ್ಕೆ ರಾತ್ರಿ ಸಮಯಕ್ಕೆ ಹೋಗಿ ಅಗೆದು ಹುಗಿದಂತಹ ಮಣ್ಣನ್ನು ಕೆದಕಿ ಅದರಲ್ಲಿರುವ ಶವದ ಮಾಂಸವನ್ನ ಇದು ತಿನ್ನುತ್ತದೆ. ಇಂತಹ ಹಲವಾರು ಉದಾಹರಣೆಗಳು ನಮ್ಮ ಮಲೆನಾಡಿನಲ್ಲಿ ಬೆಳಕಿಗೆ ಬಂದಿವೆ. ಲಕ್ಷಾಂತರ ಬೆಲೆ ಬಾಳುವ ಪುನುಗು ಬೆಕ್ಕು ಕಳ್ಳು ಸಾಗಾಣಿಕೆ ಮಾಡುವ ದೊಡ್ಡ ಜಾಲವೇ ಈ ಭಾಗದಲ್ಲಿ ಇದೆ ಎಂದು ಪ್ರಾಣಿ ಪ್ರಿಯರು ನಂಬುತ್ತಾರೆ. ಜನವಸತಿಯಿಂದ ಮತ್ತು ಇತರ ಪ್ರಾಣಿಗಳ ಸಹವಾಸದಿಂದ ದೂರ ಉಳಿಯುವ ಬಯಸುವ ಈ ಪ್ರಾಣಿ ಅತ್ಯಂತ ಸಂಕೋಚ ಮತ್ತು ನಾಚಿಕೆ ಸ್ವಭಾವದ್ದು. ರಾತ್ರಿ ವೇಳೆಯಲ್ಲಿ ಮಾತ್ರ ಆಹಾರ ಹೆಕ್ಕಲು ತೆರಳುವ ಈ ಪುನುಗು ಬೆಳಗಿನ ಸಮಯದಲ್ಲಿ ತನ್ನ ಚಟುವಟಿಕೆಗಳನ್ನು ನಿಷೇಧಿಸಿ ಮಲಗುತ್ತದೆ. ಆದರೆ ರಾತ್ರಿ ಮತ್ತು ಹಗಲಿನಲ್ಲಿಯೂ ಕಣ್ಣು ಸ್ಪಷ್ಟವಾಗಿ ಕಾಣಿಸುತ್ತದೆ. ಇಲಿಗಳ ತರಹ ಬೀಲ ಅಥವಾ ಪೊದೆ ಕುರುಚಲು ಗಿಡಗಳ ಮಧ್ಯದಲ್ಲಿ ಇದು ವಾಸ ಮಾಡುತ್ತದೆ. ಮಳೆ ಕಾಡುಗಳಲ್ಲಿ, ಕುರುಚಲ ಗಿಡಗಳ ಪೊದೆಗಳಲ್ಲಿ ಮತ್ತು ಕಲ್ಲು ಬಂಡೆಗಳ ಕೆಳಗಿನ ಪೊಟರೆಗಳಲ್ಲಿ ತನ್ನ ಮನೆಯಾಗಿಸಿಕೊಂಡು ಜೀವನ ಇದು ಸಾಗಿಸುತ್ತದೆ. ಹೀಗಾಗಿ ಹಿಂದಿ ಭಾಷೆಯಲ್ಲಿ ಇದನ್ನ ಸ್ಮಶಾನದ ಬೆಕ್ಕು ಎಂದು ಕರೆಯಲಾಗುತ್ತದೆ. ಪ್ರಾಯಕ್ಕೆ ಬಂದಂತಹ ಪುನುಗು ಬೆಕ್ಕು 1 ರಿಂದ 3 ಪೌಂಡ್ ತೂಕವಿರುತ್ತದೆ. ಪುನುಗು ಬೆಕ್ಕಿನ ಸಂತಾನೋತ್ಪತ್ತಿಯ ಕಾಲ ಮೇ ಇಂದ ಜೂನ್ ತಿಂಗಳು. ಇದು ಒಂದು ಸಲಕ್ಕೆ 3 ರಿಂದ 4 ಮರಿಗಳನ್ನ ಕೊಡುತ್ತದೆ. ಇಷ್ಟೇ ಅಲ್ಲದೆ ಉಣ್ಣೆ ಕೂದಲುಗಳನ್ನು ಪಡೆಯುವ ಸಲುವಾಗಿ ಪುನುಗು ಬೆಕ್ಕುಗಳನ್ನ ಹಲವಾರು ಜನರು ಭೇಟಿಯಾಡುತ್ತಾರೆ. ಜೊತೆಗೆ ಇದು ತಿನ್ನುವ ಹಣ್ಣಿನ ಗಿಡಗಳ ನಾಶದಿಂದಾಗಿ ಈ ಅಪರೂಪದ ಸಂತತಿಗೆ ಸೇರಿದ ಪುನುಗು ಬೆಕ್ಕು ನಮ್ಮಿಂದ ಕಣ್ಮರೆ ಆಗುವ ಅಪಾಯದ ಅಂಚಿನಲ್ಲಿದೆ. ಸ್ನೇಹಿತರೆ, ಆದಷ್ಟು ಈ ಪುನುಗು ಬೆಕ್ಕನ್ನ ನಾವು ಬೆಳೆಸಬೇಕು, ಉಳಿಸಬೇಕು. ಇಲ್ಲವಾದರೆ ಮುಂದಿನ ಪೀಳಿಗೆಗೆ ಪುನುಗು ಬೆಕ್ಕು ಅಂದರೆ ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನವಾಗಿಯೇ ಉಳಿದು ಬಿಡುತ್ತದೆ. ನೋಡಿದಿರಾ ಸ್ನೇಹಿತರೆ, ಈ ಭೂಮಿಯ ಮೇಲೆ ಎಂತೆಂಥ ಪ್ರಾಣಿಗಳಿವೆ, ಏನೆಲ್ಲ ಆಚರಣೆಗಳಿವೆ ಎಂದು. ಇಂತಹದೇ ಅಚ್ಚರಿಯ ಹಾಗೂ ರೋಚಕ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.